3.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನವೀಕರಣಗೊಂಡಿರುವ 400 ವರ್ಷಗಳ ಪುರಾತನವಾದ ಮಂಜೇಶ್ವರ ಹೊಸಬೆಟ್ಟಿನಲ್ಲಿರುವ ಮರ್ಸಿ ಅಮ್ಮನವರ ದೇವಾಲಯದ ಉದ್ಘಾಟನೆಯ ಪ್ರಯುಕ್ತ ಆಕರ್ಷಕ ಹೊರೆಕಾಣಿಕೆ ಮೆರವಣಿಗೆ ನಡೆಯಿತು. ತುಮಿನಾಡು ಹಾಗೂ ಹೊಸಂಗಡಿ ಜಂಕ್ಷನ್ನಿಂದ ಚಾಲನೆ ದೊರೆತ ಹೊರೆಕಾಣಿಕೆ ನೂರಾರು ವಾಹನಗಳೊಂದಿಗೆ ಮಂಜೇಶ್ವರ ರೈಲ್ವೆ ಸ್ಟೇಷನ್ ರಸ್ತೆ ಜಂಕ್ಷನ್ ಬಳಿ ಸಮ್ಮಿಲನಗೊಂಡು ಬಳಿಕ ಚರ್ಚ್ ಕಡೆಗೆ ಸಾಗಿತು. ಚರ್ಚಿನ ದ್ವಾರವನ್ನ ಕೊಡುಗೆಯಾಗಿ ನೀಡಿದ ದಂಪತಿಗಳಾದ ಲೂಯಿಸ್ ಡಿಸೋಸಾ, ಆಲ್ವಿನ್ ಡಿಸೋಸಾ ಹಾಗೂ ಪಿಲೋಮಿನಾ ಮೊಂತೇರೊರವರು ತಮ್ಮ ದಿವ್ಯ ಹಸ್ತದಿಂದ ದ್ವಾರವನ್ನ ಲೋಕಾರ್ಪಣೆಗೆ ಇದ್ರು. ಈ ಸಂದರ್ಭ ವಂದನೀಯ ಗುರು ವಾಲ್ಟರ್ ವಸಾಲ್ ಡಿಮೆಲ್ಲೋ ಆಶೀರ್ವಚನ ನೀಡಿ ಶುಭ ಹಾರೈಸಿದ್ರು. ಬಳಿಕ ಬಾಲಯೇಸು ಮಂಟಪವನ್ನ ಉದ್ಘಾಟಿಸಿ ವಂದನೀಯ ಗುರು ವಾಲ್ಟರ್ ವಸಾಲ್ಟೋ ಡಿಮೆಲ್ಲೋ ಆಶೀರ್ವಚನ ನೀಡಿದ್ರು. ಹೊರೆಕಾಣಿಕೆಯನ್ನ ಸಮರ್ಪಿಸಲಾಯಿತು. ವಿವಿಧ ಚರ್ಚ್ ಸಂಘಟನೆಗಳಿಂದ ನೂರಾರು ವಾಹನಗಳಲ್ಲಿ ಹೊರೆಕಾಣಿಕೆ ಬಂದಿತ್ತು. ಹೊರೆಕಾಣಿಕೆಯಲ್ಲಿ ಚರ್ಚ್ ತಂಡದವರು ವಿವಿಧ ರೀತಿಯ ಉಡುಗೆ ಧರಿಸಿ ಆಗಮಿಸುತ್ತಿರುವುದು ಎಲ್ಲರ ಗಮನ ಸೆಳೆಯಿತು. ನಾಸಿಕ್ ಬ್ಯಾಂಡ್, ವಿವಿಧ ರೀತಿಯ ಟ್ಯಾಬ್ಲೋಗಳು, ಬ್ರಾಸ್ ಬ್ಯಾಂಡ್ ಮೊದಲಾದವುಗಳು ಹೊರೆಕಾಣಿಕೆಯಲ್ಲಿ ಆಕರ್ಷಣೀಯವಾಗಿತ್ತು. ವೇದಿಕೆಯಲ್ಲಿ ಧಾರ್ಮಿಕ ಸೌಹಾರ್ದ ಕೂಟ ನಡೆಯಿತು. ಚರ್ಚ್ ಧರ್ಮಗುರುಗಳಾದ ವೆಲೇರಿಯನ್ ಲೂಯಿಸ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಧಾರ್ಮಿಕ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಸೈಯದ್ ಅಥಾವುಲ್ಲಾ ತಂಗಲ್, ತುಳುವ ಬೊಳ್ಳಿ ದಯಾನಂದ ಜಿ, ವಂದನೀಯ ಗುರು ವಾಲ್ಟರ್ ವಸಾಲ್ ಡಿಮೆಲ್ಲೋ ಉಪಸ್ಥಿತರಿದ್ದರು. ಇದೇ ವೇಳೆ ಮಾತನಾಡಿದ ಅಥಾವುಲ್ಲಾ ತಂಗಲ್, ಧರ್ಮ ಎನ್ನುವುದು ಅವರವರ ಮನಸ್ಸಿನಲ್ಲಿರುವ ನಂಬಿಕೆ. ಧರ್ಮದ ತಳಹದಿಯಲ್ಲಿ ಎಲ್ಲಾ ಧರ್ಮಗಳು ಶಾಂತಿ, ಸಹಿಷ್ಣುತೆ, ಸಹಬಾಳ್ವೆ, ಸತ್ಯವನ್ನ ಹೇಳುವಂತೆ ಬೋಧಿಸುತ್ತದೆ ಎಂದು ಹೇಳಿದ್ರು. ಎಲ್ಲ ಧರ್ಮಗಳು ಕೂಡ ಶಾಂತಿ, ಸಹಿಷ್ಣುತೆ ಮತ್ತು ನೀತಿ, ಧರ್ಮ, ಸತ್ಯ, ಅಹಿಂಸೆಯನ್ನು ಪ್ರತಿಪಾದಿಸುತ್ತದೆ. ಯಾವುದಕ್ಕಿಂತ ಮಿಗಿಲಾದ ಉದಾಹರಣೆ ನಮಗೆ ಬೇಕೆ? ಖಂಡಿತವಾಗಿಯೂ ಬೇಡ. ಯಾಕೆಂತ ಹೇಳಿದ್ರೆ ಈಗ ನಾವು ಏನು ಮಾಡ್ತಾ ಇದ್ದೇವೆ? ಹಿಂದೂ, ಮುಸ್ಲಿಂ, ಕ್ರೈಸ್ತ, ಸಿಖ್ ನೋಡ್ತಾ ಇದ್ದೇವೆ. ಇದು ಖಂಡಿತವಾಗಿಯೂ ನಮಗೆ ಬೇಡ. ನಮಗೆ ಧರ್ಮ ಸಹಿಷ್ಣುತೆ ಮತ್ತು ಧರ್ಮದ ಆ ತಳಹದಿಯಲ್ಲಿ ನಾವೆಲ್ಲರೂ ಐಕ್ಯದೊಂದಿಗೆ, ಶಾಂತಿ ಮಂತ್ರದೊಂದಿಗೆ, ಅನ್ಯೋನ್ಯವಾಗಿ, ಪ್ರೀತಿಯುತವಾಗಿ ನಾವು ಬಾಳಿದರೆ ಅದು ಖಂಡಿತವಾಗಿಯೂ ಭಾರತಕ್ಕೆ ಮಾತ್ರವಲ್ಲ, ಜಗತ್ತಿಗೆ ಅದು ಒಂದು ಒಳ್ಳೆಯ ರೀತಿಯ ಒಂದು ಉದಾಹರಣೆ. ಅನಂತರ ತುಳುವ ಬುಳ್ಳಿ ದಯಾನಂದ ಅವರು ಮಾತನಾಡಿ, ಎಲ್ಲ ಭಾಷೆಗಳಲ್ಲೂ ಅಮ್ಮ ಎನ್ನುವ ಭಾಷೆಗೆ ವಿಶೇಷವಾದ ಪ್ರಾಧಾನ್ಯತೆ ಇದೆ. ಆದರೆ ಎಲ್ಲ ಅಮ್ಮ ಎನ್ನುವ ಪದಕ್ಕೆ ಒಂದೇ ಅರ್ಥ ಇರುವುದು ಕೂಡ ವಿಶೇಷತೆಯಾಗಿದೆ. ಅದೇ ರೀತಿ ಇವತ್ತು ಕೂಡ ಇಲ್ಲಿ ಈ ಚರ್ಚ್ ಮರ್ಸಿಯಮ್ಮ ಎಂಬ ಹೆಸರಿನಲ್ಲಿ ನಿರ್ಮಾಣಗೊಂಡಿದೆ. ಜಾತಿಗಳು ಹಲವು ಇದ್ರೂ ದೇವರು ಒಂದೇ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಜಾತಿ ಮತ ಬೆರೆತು ಭಾರತ ದೇಶವನ್ನ ಕಟ್ಟೋಣವೆಂದು ಹೇಳಿ ನೂತನವಾಗಿ ಉದ್ಘಾಟನೆಗೆ ಸಜ್ಜಾಗಿರುವ ಚರ್ಚಿಗೆ ಶುಭ ಹಾರೈಸಿದ್ರು. ಜಗತ್ತದ ಅಧಿಶಕ್ತಿ, ಆದಿಶಕ್ತಿಯಾಗಿ ನಿಂತಿನ ಅಮ್ಮ ಅದಕ್ಕೆ ಪುದರ್ ಬೇತೆ ಬೇತೆಂದು ಇಲ್ಲಿ ಆ ಮರ್ಸಿ ಅಮ್ಮನ ಪೊರ್ಲ ಕಂಠದ ಒಳ್ಳೆಯ ಆರ್ಮ ದೇವಾಲಯ ಆಯ್ತಾ ಉದೀಪನದ ಲೇಸಿಗೆ ನಮ್ಮ ಮಾತೆಲ್ಲ ಕರೆಟೊಂಜಿ ತಾಯಿ ಕೈಟೊಂಜಿ ಪುರ್ಪ ಉಡಲಿಡ ಭಕ್ತಿಯ ಒಂದು ಕಾಣಿಕೆಯನ್ನು ದೀಟೊಂದು ದೇವರ ಮಾತೆಲ್ಲ ಒಂದೇ ಮೂಡೈದು ಉದಿಪುನಂಚಿತನ ನೇಸರು ದೇವರೇ ಕೊಲ್ಲಿ ಭಾಷೆದಕ್ಕಲು ಸೂರ್ಯಂದು ಲೆತ್ತಿರುವಂಡ ಬೊಕ್ಕೊಂಜಿ ಭಾಷೆದಕ್ಕಲು ಸಣ್ಣೊಂದು ಲೆತ್ತಿರುವಂಡ ಬೇತೆ ಬೇತೆ ಭಾಷೆಗಳೇ ಅದ ಲೋಕಕ್ಕೂ ಕೊಲ್ಪು ಕೊಲ್ಪುನಂಚಿತ್ತನ ಸೂರ್ಯ ಒಲಿ ಪುದರು ಬೇತೆ ಬೇತೆ ಆದಿಪ್ಪು ಅಂಚನೆ ಪ್ರತಿ ವರಿಯಗಳ ಬೊಳ್ಪು ಕೊಲ್ಪುನಂಚಿತ್ತಿನ ಈ ಜಗತ್ತಿನ ಶಕ್ತಿಯ ಮಾತಲ ಒಂಜೆ. ವಂದನೀಯ ಗುರು ವಾಲ್ಟರ್ ವಸಾಲ್ ಡಿಮೆಲ್ಲೋ ಅವರು ಮಾತನಾಡಿ, ಸಮಾಜದಲ್ಲಿ ಅಶಾಂತಿಯನ್ನ ಸೃಷ್ಟಿ ಮಾಡಿ ದ್ವೇಷವನ್ನ ಹರಡಿ ಜಾತಿಯ ಹೆಸರಿನಲ್ಲಿ ಪರಸ್ಪರ ಕಚ್ಚಾಡಲು ಯಾವುದೇ ದೇವನು ಹೇಳಿಲ್ಲ. ನಮ್ಮಲ್ಲಿರುವ ಒಳ್ಳೆಯತನವನ್ನ ಇತರರಿಗೆ ನೋವಾಗದಂತೆ ಹಂಚಿಕೊಂಡು ನಡೆದರೆ ನಾವು ಖಂಡಿತವಾಗಿಯೂ ದೇವರ ಮಕ್ಕಳಾಗುತ್ತೇವೆ ಎಂದು ಹೇಳಿದ್ರು. ಸಹೋದರಿಯನ್ನು ದ್ವೇಷಿಸುತ್ತೇನೆ ಎಂದರೆ ಅಂತಹ ಪ್ರೀತಿ ಅದು ದೇವರಿಗೆ ಸಲ್ಲದು. ಇಲ್ಲಿ ನಾವು ಎಲ್ಲ ಒಂದೇ ಕುಟುಂಬದ ಸದಸ್ಯರಂತೆ ಸೇರಿದ್ದೇವೆ.
ನಿಜವಾಗಿಯೂ ಸಂತೋಷ. ಅಂದ ಮೇಲೆ ಇದೇ ನಮ್ಮ ಈ ಸೌಹಾರ್ದತೆ, ನಮ್ಮ ಪ್ರೀತಿ ಈ ಪರಿಸರದಲ್ಲಿ, ಈ ಸಮಾಜದಲ್ಲಿ ಅದು ಕಂಡು ಬರಬೇಕು. ಅಂದು ಯೇಸು ಸ್ವಾಮಿ ನಮಗೆ ಕಲಿಸಿದ, ವ್ಯಾಖ್ಯಾನಿಸಿದ, ತೋರಿಸಿದ ಆ ಪ್ರೀತಿಯ ಬಹುಮುಖ ದರ್ಶನ ಇದು ನಮ್ಮಲ್ಲಿ ಅದು ಇರಬೇಕು. ನಾವು ಯಾವಾಗ ಪರಸ್ಪರ ಕ್ಷಮಿಸಿ ಭ್ರಾತೃತ್ವ ಪ್ರೇಮದಿಂದ ಜೀವಿಸಿದ್ದೇವೆ, ನಮ್ಮಲ್ಲಿರುವುದನ್ನು ನಾವು ಹಂಚಿಕೊಂಡು ಜೀವಿಸ್ತೇವೆ, ಪಾಪಿಗಳನ್ನು ಕ್ಷಮಿಸುವ, ದೂತರಿಗೂ ತಮ್ಮ ಅಂತಃಕರಣವನ್ನು ತೋರಿಸುವಂತಹ ಆ ರೀತಿಯಲ್ಲಿ ನಾವಿದ್ರೆ ಖಂಡಿತವಾಗಿಯೂ ನಾವು ದೇವರ ಮಕ್ಕಳು, ದೇವರ ಆಶೀರ್ವಾದ ನಮ್ಮ ಮೇಲೆ ಇರುತ್ತದೆ. ಇಂದು ನಮ್ಮಲ್ಲಿ ಆಧ್ಯಾತ್ಮಿಕತೆಗೆ ಕೊರತೆ ಇಲ್ಲ. ಈ ಸಂದರ್ಭ ವಿವಿಧ ಚರ್ಚಿನ ಧರ್ಮಗುರುಗಳು, ಹಿಂದೂ, ಮುಸ್ಲಿಂ, ಕ್ರೈಸ್ತ ಬಾಂಧವರು ಸೇರಿದಂತೆ ನೂರಾರು ಮಂದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು. ಮಂಜೇಶ್ವರದ ಹೊಸಬೆಟ್ಟುವಿನಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಚರ್ಚ್ ನೂತನ ಶೈಲಿಯಾಗಿದ್ದು ಎಲ್ಲರನ್ನ ತನ್ನತ್ತ ಆಕರ್ಷಿಸುತ್ತಿದೆ. ರೆಹಮಾನುದ್ದಿ ಅವರ ವಿ4 ನ್ಯೂಸ್ 24/7 ಮಂಜೇಶ್ವರ.